ಮನೆಯ ಹಿಂಭಾಗದಲ್ಲಿದ್ದ ಗುಡ್ಡ ಮಾದರಿಯ ಸ್ಥಳದಲ್ಲಿ ಸಮತಟ್ಟು ಮಾಡಿ ಹೊಂಡ ತೋಡಿದ್ರು ಯುವ ಕೃಷಿಕ ರಾಜೇಶ್ ಕೋಟ್ಯಾನ್. ಕೂಡಲೇ ಮೀನುಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿದ ಅವರು ಅದಕ್ಕೆ ಬೇಕಿರುವಂತಹ ಪೂರಕ ಮಾಹಿತಿಯನ್ನು ಪಡೆದುಕೊಂಡರು. ಮೀನು ಕೃಷಿ ಕೇವಲ ಸಮುದ್ರ ತೀರಕ್ಕೆ ಸೀಮಿತವಲ್ಲ, ಗುಡ್ಡ ಸಾಲಿನಲ್ಲಿಯೂ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಕೃಷಿಕ ರಾಜೇಶ್ ಕೋಟ್ಯಾನ್. ಮಡೆಂಜಿ, ರೂಪ್ಚಂದ್, ರೋಹು, ಕಾಟ್ಲಾ, ಗಿಫ್ಟ್ ತಲಾಪಿಯಾ, ಪಂಗೇಶಿಯನ್, ಇರ್ಪೆ, ಸರ್ಕಾರಿ ಮೀನು ಸಹಿತ ಹಲವು ಜಾತಿಯ ಮೀನುಗಳನ್ನು ಇವರು ಸಾಕ್ತಾ ಇದ್ದಾರೆ. ಕನಿಷ್ಠ 1-3 ಕೆಜಿ ತೂಕದ ಮೀನುಗಳು ಇಲ್ಲಿವೆ. ಇವಿಷ್ಟೇ ಅಲ್ಲದೆ ಹಲವು ಬಗೆಯ ಮೀನಿನ ಮರಿಗಳನ್ನು ಇವರು ಮಾರಾಟ ಮಾಡ್ತಾರೆ. ದಿನಕ್ಕೆ 4-5 ಕೆಜಿ ಹಾಗೂ ಭಾನುವಾರ ಸುಮಾರು 25-30 ಕೆಜಿಯಷ್ಟು ಮೀನುಗಳು ಮಾರಾಟವಾಗ್ತಾ ಇವೆ. ಮಂಗಳೂರು, ಉಡುಪಿ ಭಾಗದಿಂದಲೂ ಜನರು ಆಗಮಿಸಿ ಮೀನುಗಳನ್ನು ಕೊಂಡು ಹೋಗುತ್ತಾರೆ. 7 ವರ್ಷದ ಹಿಂದೆ ಸುಮಾರು 3-5 ಲಕ್ಷ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಆರಂಭಿಸಿದ ಈ ಮೀನು ಕೃಷಿ ಕೆಲವೇ ದಿನಗಳಲ್ಲಿ ಅವರ ಕೈ ಹಿಡಿಯತೊಡಗಿದೆ. ಆರಂಭದ ದಿನಗಳಲ್ಲಿ ನೀರಿನಲ್ಲಿ ಅಮೋನಿಯಂ ಹಾಗೂ ಪಿಎಚ್ಸಿ ಮಟ್ಟ ಅಧಿಕವಾದ ಪರಿಣಾಮ ಹಲವು ಮೀನುಗಳು ಸಾವನ್ನಪ್ಪಿದ ಘಟನೆಯೂ ನಡೆದಿತ್ತಂತೆ. ಬಳಿಕ ಮೀನುಗಾರಿಕೆ ಇಲಾಖೆ ಹಾಗೂ ತಜ್ಞರಿಂದ ಮಾಹಿತಿ ಪಡೆದು ಕಾಲಕಾಲಕ್ಕೆ ಹೊಸ ಪ್ರಯೋಗ ನಡೆಸಿದ ರಾಜೇಶ್ ಇಂದು ಯಶಸ್ಸನ್ನು ಗಳಿಸಿದ್ದಾರೆ. ಅತ್ಯಂತ ಆಸಕ್ತಿಯಿಂದ ಆರಂಭಿಸಿದ ಈ ಕೃಷಿ ಆದಾಯ ನೀಡಲು ಆರಂಭಿಸಿದೆ. ಮನೆಯ ಎಲ್ಲ ಸದಸ್ಯರು ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ಮೀನು ಕೃಷಿಯಲ್ಲಿ ಯಾವುದೇ ನಷ್ಟವಿಲ್ಲ. ಒಂದು ಬಾರಿ ಬಂಡವಾಳ ಹೂಡಿಕೆ ಮಾಡಿದರೆ ಆನಂತರ ಸುಲಭದಲ್ಲಿ ಇದನ್ನು ಮುಂದುವರಿಸಲು ಸಾಧ್ಯವಿದೆ ಎನ್ನುತ್ತಾರೆ ಮೀನು ಕೃಷಿಕ ರಾಜೇಶ್ ಕೋಟ್ಯಾನ್. ಕಳೆದ 3 ವರ್ಷಗಳಿಂದ ಬೇರೆ ಬೇರೆ ತಳಿಯ ಮೀನು ಮರಿಗಳನ್ನು ಹೊರ ರಾಜ್ಯಗಳಿಂದ ತಂದು ಇಲ್ಲಿಯ ಮೀನು ಕೃಷಿಕರಿಗೆ ನೀಡುತ್ತಿದ್ದೇನೆ. ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನನ್ನ ಪ್ರಕಾರ ಒಂದು 2,000ದಿಂದ 2,500 ತನಕ ಮೀನು ಕೃಷಿಕರು ನನ್ನಲ್ಲಿ ಕಾಂಟ್ಯಾಕ್ಟಲ್ಲಿದ್ದಾರೆ. ಅಂದರೆ ನಾನು ಅವರಿಗೆ ಆಹಾರವನ್ನು ನೀಡುತ್ತಿದ್ದೇನೆ ಹಾಗೂ ಮೀನು ಮರಿಗಳನ್ನು ನೀಡುತ್ತಿದ್ದೇನೆ. ಅಂದರೆ ಕೆಲವರು ಮೀನುಗಳನ್ನು ನಾವೇ ವಾಪಸ್ ಪಡೆದುಕೊಂಡು ಹೊರ ರಾಜ್ಯಗಳಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಇದು ಎಲ್ಲರೂ ಮಾಡಬೇಕು, ಯಾಕಂದರೆ ಎಲ್ರಿಗೂ ಈಗ ನಾವು ಕೃಷಿ ಮಾಡುವಾಗ ಅಂದರೆ ಸಮಗ್ರ ಕೃಷಿ ಬೇಕು. ಸಮುದ್ರದಲ್ಲಿ ಸಿಗುವ ಮೀನಿಗಿಂತಲೂ ನೈಸರ್ಗಿಕ ರೀತಿಯಲ್ಲಿ ಸಾಕಿ ಬೆಳೆಸಿದ ಸಿಹಿ ನೀರಿನ ಮೀನುಗಳಿಗೆ ಬೇಡಿಕೆ ಹೆಚ್ಚು. ಕೆಲ ಮೀನುಗಳು ಕೆಜಿಗೆ 300-450 ರೂಪಾಯಿಗಳಿಗೆ ಮಾರಾಟವಾಗುತ್ತೆ. ನೀರನ್ನು ಪ್ಲಾಸ್ಟಿಕ್ ಹೊದಿಕೆ ಮೂಲಕ ಶೇಖರಿಸಿಡಲಾಗಿದ್ದು ಸಣ್ಣ ಪುಟ್ಟ ಮೋಟಾರ್ಗಳನ್ನು ಬಳಸಲಾಗಿದೆ. ಮನೆಯ ಅಂಗಳದ ಮುಂಭಾಗ ಹಾಗೂ ಮನೆಯ ಹಿಂಭಾಗ ಸಹಿತ ಸುತ್ತಮುತ್ತಲೂ ಮೀನಿನ ಮರಿಗಳನ್ನು ಸಾಕಲು ತೊಟ್ಟಿ ಮಾದರಿ ನಿರ್ಮಾಣ ಮಾಡಲಾಗಿದೆ. ಇವರ ಈ ಕೃಷಿ ಕಾರ್ಯ ಕಂಡು ಹಲವಾರು ಮಂದಿ ಇಲ್ಲಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮೀನುಗಾರಿಕೆ ಇಲಾಖೆ ಮೂಲಕವೂ ಇವರು ಸೂಕ್ತ ಮಾಹಿತಿ ಹಾಗೂ ನೆರವನ್ನು ಕಾಲಕಾಲಕ್ಕೆ ಪಡಿತಾ ಇದ್ದಾರೆ.